ಶ್ರೀ ಸೀತಾರಾಮ ಭಜನಾ ಮಂದಿರ ನಾರಳ ಇದರ 60ನೇ ವರ್ಷದ ಸಂಭ್ರಮಾಚರಣೆಯ ಪ್ರಯುಕ್ತ 61ನೇ ಭಜನಾ ಮಂಗಳೋತ್ಸವ ಸಹಿತ 3 ದಿನಗಳ ಅಖಂಡ ಭಜನಾ ಕಾರ್ಯಕ್ರಮ ನಡೆಯುತ್ತಾ ಇದೆ. ಗಂಜಿಮಠ ಶ್ರೀ ಮಹಾಗಣಪತಿ ದೇವಸ್ಥಾನದ ಅರ್ಚಕರಾದ ಗಣೇಶ್ ಭಟ್ ಹಾಗೂ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಪವಿತ್ರ ಪಾನಿ ಮಾಧವ ಭಟ್ ಅವರು ದೀಪ ಪ್ರಜ್ವಲನದ ಮೂಲಕ ಚಾಲನೆ ನೀಡಿದರು. ಭಜನಾ ಕಾರ್ಯಕ್ರಮವು ಇಂದಿನಿಂದ ಶನಿವಾರದ ತನಕ ಒಟ್ಟು 51 ಭಜನಾ ಮಂಡಳಿಗಳ ಪಾಲ್ಗೊಳ್ಳುವಿಕೆಯಿಂದ ನಡೆಯಲಿದೆ. ಈ ವರ್ಷ 60 ವರ್ಷ ಪೂರೈಸಿದ ಈ ಒಂದು ಶುಭಾವಸರದಲ್ಲಿ ಎಲ್ಲ ಗ್ರಾಮದ ಜನರು ಒಟ್ಟಾಗಿದ್ದುಕೊಂಡು ಇದನ್ನೊಂದು ಶಕ್ತಿ ಕೇಂದ್ರವನ್ನಾಗಿ ಮಾಡಬೇಕು. ಇಲ್ಲಿ ಬಂದ ಭಕ್ತಾದಿಗಳಿಗೆ ಒಂದಷ್ಟು ಮನಸ್ಸಿಗೆ ಶಾಂತಿ ಸಿಗಬೇಕು. ಭಜನೆಯಿಂದ ಮನಸ್ಸು ವಿಭಜನೆ ಹೊಂದುವುದಿಲ್ಲ ಅಂತ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬ 6 ಶತ್ರುಗಳನ್ನು ನಿಗ್ರಹಿಸಬೇಕಾದ್ರೆ ಏಕಾಗ್ರತೆ ಬೇಕು. ಆ ಏಕಾಗ್ರತೆ ಭಜನೆಯಂತಹ ಒಳ್ಳೆಯ ಸತ್ಕರ್ಮದಿಂದ ಮಾತ್ರ ಸಾಧ್ಯ ಎಂಬುದು ಬಹಳಷ್ಟು ದಾಸವರೆಣ್ಯರು ನಮಗೆ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುತ್ತದೆ ಅಂತ ಹೇಳಿ ದಾಸರು. ಶ್ರೀ ಸೀತಾರಾಮ ಭಜನಾ ಮಂದಿರ ನಾರಳ ಇದರ 61 ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ನಾವು 61 ಸಂಭ್ರಮಣೆಯಲ್ಲಿ ಆ ಪ್ರಯುಕ್ತ ಈ ವರ್ಷ 3 ದಿವಸಗಳ ಅಖಂಡ ಭಜನಾ ಮಂಗಳೋತ್ಸವವನ್ನು ನಾವು ಊರವರು ಹಾಗೂ ಭಜನಾ ಮಂದಿರ ಸದಸ್ಯರುಗಳೆಲ್ಲರೂ ಸೇರಿ ನಿರ್ಧರಿಸಿದ್ದೇವೆ. ಆ ಪ್ರಕಾರವಾಗಿ ನಾವು 3 ದಿನಗಳ ಭಜನಾ ಮಂದಿರವನ್ನು ಹಾಗೂ 4ನೇ ದಿವಸ ಸತ್ಯನಾರಾಯಣ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಸಲಿದ್ದೇವೆ. ಅದನಂತರ ಯಕ್ಷಗಾನ ಕಾರ್ಯಕ್ರಮ ನಡೆಯಲಿದೆ. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಚಂದ್ರಹಾಸ್ ಶೆಟ್ಟಿ ನಾರಳ, ಭಾಸ್ಕರ್ ಭಟ್ ಗಂಜಿಮಠ, ರಮೇಶ್ ಆಚಾರ್ಯ ನಾರಳ ಹಾಗೂ ಕಾರ್ಯದರ್ಶಿಗಳಾದ ಬಾಲಕೃಷ್ಣ ಶೆಟ್ಟಿ, ಸಂಕೇಶ್ ಶಿವರಾಜ್ ಸಪ್ಪಳಿಕ ನಾರಳ, ಪುರೋಹಿತರಾದ ಶ್ರೀಪತಿ ಆಚಾರ್ಯ ನಾರಳ, ಸೂರ್ಯ ಭಟ್ ದೋಟ, ಮಂದಿರದ ಅಧ್ಯಕ್ಷರಾದ ವಿನೋದ್ ಕುಮಾರ್ ಶೆಟ್ಟಿ ನಾರಳ ಹಾಗೂ ಊರ ಭಕ್ತಾದಿಗಳು ಉಪಸ್ಥಿತರಿದ್ದರು. ಇದೇ ವೇಳೆ ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮಗಳು ನಡೆದವು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ಉಳ್ಳಾಲ.